ಕಾರ್ಕಳದಲ್ಲಿ ನಿನ್ನೆ ರಾತ್ರಿ ರಾಜ್ಯ ಸರ್ಕಾರ ಮಾರಣಾಂತಿಕ ಕೊರೋನಾ ವೈರಸ್ ಸೋಂಕು ತಡೆಗೆ ಮುಂಜಾಗ್ರತಾ ಕ್ರಮವಾಗಿ ರಾಜ್ಯ ಸರ್ಕಾರ ಇವತ್ತಿನಿಂದ ಒಂದು ವಾರದವರೆಗೆ ಜನರು ಒಂದೆಡೆ ಸೇರುವ ಸ್ಥಳಗಳನ್ನು ಬಂದ್ ಮಾಡುವಂತೆ ಸರ್ಕಾರ ನಿರ್ಬಂಧನೆಗಳನ್ನು ಘೋಷಣೆ ಮಾಡಿದೆ. ಆದರೆ ಕಾರ್ಕಳದಲ್ಲಿ ವಾರದ ಸಂತೆ ಮಾತ್ರ ಎಂದಿನಂತೆ ನಡೆಯುತ್ತಿದೆ. ಕಾರ್ಕಳದಲ್ಲಿ ಇಂದು ವಾರದ ಸಂತೆಯ ದಿನ ಆದ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ಬಂಧ ಕಾರ್ಕಳದಲ್ಲಿ ಯಾವುದೇ ಪರಿಣಾಮ ಬೀರಿಲ್ಲ. ಕೋಳಿ ವ್ಯಾಪಾರಿ ಬಳಿ ಮಾತನಾಡಿಸಿದಾಗ ನಾವು ಈಗಾಗಲೇ ಲಕ್ಷಾಂತರ ರೂಪಾಯಿ ಸಾಲದಲ್ಲಿದ್ದೇವೆ. ಒಂದು ವಾರ ನಮ್ಮ ವ್ಯವಹಾರಗಳನ್ನು ಬಂದ್ ಮಾಡಿದರೆ ನಮ್ಮ ನಷ್ಟಕ್ಕೆ ಯಾರು ಹೊಣೆ ಎಂದು ಹೇಳಿದರು. ದಿವಸಕ್ಕೆ 900 ರೂಪಾಯಿ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಇದೆ, ಮತ್ತೆ ಸಂಬಳ ಕೊಡಬೇಕು. ಎಂತ ಮಾಡೋದು ಬಂದ್ ಮಾಡಿ? ನಮಗೆ ಗೌರ್ಮೆಂಟ್ ಏನಾದರೂ ಕೊಡಲಿ, ನಾವು ಬಂದ್ ಮಾಡ್ತೇವೆ. 10 ದಿವಸ ಬಂದ್ ಮಾಡ್ತೇವೆ. ಇದೆಲ್ಲ ಫ್ರೀ ಮಾಡಲಿ, ಬಾಡಿಗೆ ಇದೆಲ್ಲ ಫ್ರೀ ಮಾಡಿ ನಾವು ಮಾಡ್ತೇವೆ. ಬನ್ನಿ, ಇಲ್ಲ ಹೆಂಗೆ ಬಂದ್ ಮಾಡೋದು ಹೇಳಿ? ಅವಳು ಫಾರ್ಮ್ನವ್ರು ಬಿಡ್ತಾರ, ಅವ್ರಿಗೆ ಇಷ್ಟು ಲಕ್ಷ ಕೊಡಲಿಕ್ಕೆ ಉಂಟು, ಬಾಕಿ ಯಾರು ಬಿಡ್ತಾರೆ? ನಾವೆಂತ ಮಾಡಬೇಕು ಹೇಳಿ? ನಾವು ಈಗ ಇರುವುದೇ ನಷ್ಟದಲ್ಲಿ, ವ್ಯಾಪಾರ ಎಲ್ಲ ನಷ್ಟದಲ್ಲಿ. ಏನಾದರೂ ಗೌರ್ಮೆಂಟ್ ನಮಗೆ ಪರಿಹಾರ ಮಾಡಲಿ, ನಾವು ಬಂದ್ ಮಾಡುವ. ಒಂದು ತಿಂಗಳು ಬೇಕಾದರೆ ಬಂದ್ ಮಾಡುವ. ಮೀನು ವ್ಯಾಪಾರಿಗಳು ಪ್ರತಿಕ್ರಿಯೆಯನ್ನ ನೀಡಿ ಮೊದಲು ಪುರಸಭೆಯ ಸಿಬ್ಬಂದಿಗಳು ಮಾರುಕಟ್ಟೆಯಲ್ಲಿ ಶೇಖರಣೆಯಾದ ತ್ಯಾಜ್ಯವನ್ನು ತೆಗೆದು ರೋಗ ಹರಡದಂತೆ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿ, ನಂತರ ಕೊರೋನಾ ರೋಗಾಣು ಬಗ್ಗೆ ತಿಳುವಳಿಕೆ ನೀಡಲಿ. ಈಗಾಗಲೇ ಮೀನಿನ ವ್ಯಾಪಾರವಿಲ್ಲದೆ ಲಕ್ಷಗಟ್ಟಲೆ ರೂಪಾಯಿ ನಷ್ಟ ಅನುಭವಿಸಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ವ್ಯಾಪಾರವನ್ನು ನಾವು ನಿಲ್ಲಿಸುವುದಿಲ್ಲ ಎಂದು ಹೇಳಿದರು. ಅದೆಲ್ಲ ಸ್ವಚ್ಛತೆ ಎಲ್ಲ ಮಾಡಬೇಕು. ಇಲ್ಲಿ ಬಾಕ್ಸು ಇದೆಲ್ಲ ಸಲಕರಣೆ ಮಾಡಿ ಪ್ರತಿಯೊಂದು ರೋಗಗಳು ಉಂಟಾಗುತ್ತದೆ ಇಲ್ಲಿ. ಅದನ್ನು ಕೂಡಲೇ ಅದನ್ನು DC ಅವರು ಕ್ರಮ ಕೈ ತೆಗೆದುಕೊಳ್ಬೇಕಾಗಿ ನಿಮ್ಮ ಹತ್ರ ಮನವಿ ಬೇಡಿಕೊಳ್ತೇವೆ. ಲಕ್ಷ ಗಟ್ಟಲೆ ಕೊಟ್ಟು ನಾವು ಬಂದ್ ಮಾಡ್ತೇವೆ. ಈಗಲೇ ನಾವು ರಿಸಲ್ಟ್ ಮಾಡ್ತೇವೆ. ನಾವು ತಂದ ಸುತ್ತುಗಳನ್ನು ನಾವು ಯಾವುದು ಮಾಡಲಿಕ್ಕೆ ಆಗುದಿಲ್ಲ. ಅದರ ಪರಿಹಾರ ಕೊಟ್ಟು ನಾವು ಈಗಲೇ ಬಂದ್ ಮಾಡಿಸ್ತೇವೆ.